ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಕುಂಬ್ರಾ ವ್ಲಾಗ್ಸ್. ಇನ್ನಿತ್ತೊಂಜಿ ಹೊಸೊಂಜಿ ವ್ಲಾಗ್ ನಿಕ್ಲೆ ಮಾತೆಗ್ಲ ಸ್ವಾಗತ. ಸೊ ಇನ್ನೆಂಕ್ಲೆ ಕುಡ್ಡಾಡುಲ್ಲ ಮೈನ್ ನಮ್ಮ ಪಿಲಾರ್ ಕುತ್ತಾರ್ ತುಚೂರು ಪಿರಾವು ಈ ರಿಸೆಪ್ಷನ್ ಶೂಟ್ ಬೈದ ಗೈಸ್. ಸೊ ಐತೊಂಜಿ ವ್ಲಾಗ್ ನಿಕ್ಲೆ ತೂವಲಿ ಅಂಚಂಕ್ಲೆ ಗಂಟೆ ತಂಡ ಸಾತ್ವಿಕ್ ಏಲಾರ ಒಂದು ಬರ್ತಾನೆ ಮಾರ್ನಿಂಗ್ ವಿಡಿಯೋಲುಂಡು ವಿಡಿಯೋಗೂ ಧೀರಜ್ ಇಲ್ಲೇರಿ. ಸೊ ಫೋಟೋಕ್ಕೂ ಯಾನು ಒಂಜಿ ಸಾತ್ವಿಕ್ ಒಟ್ಟಿಗೆ ಹಾಯ್ ಮ್ಯಾಮ್ ಸಾತ್ವಿಕ್. ಎಸ್ ಹಾಯ್. ಸೊ ಕಂಟಿನ್ಯೂ ಆಗ್ತಿದ್ದ ವ್ಲಾಗ್ ಟೈಮ್ ಇಜ್ಜಿ ಒಂಚೂರು ಗ್ಯಾಪ್ ಕೂಡ ಪಾಡೋದಿಲ್ಲ ಸೆನ್ಸರೇ ಚೂರು ಸಮಯದ ಅಭಾವ. ನಾನು ಒಂಚೂರು ಫ್ರೀ ಆಯ್ತು ರೆಸ್ಟ್ ಆಯ್ತು ಪೂರ ನಿಕ್ಲೆ ಅಪ್ಲೋಡ್ ಮಾಡೋದು ತೂಲಿ ಅಂಚ ಸರಿ. ನಾನು ಇತ್ತೆ ನಮ್ಮ ಆಡೆ ಹೋದ ಅಲ್ಪದೊಂಜಿ ಎಂಜಿನ ಪೂರ ಒಂಜಿ ವೈಬುಂಡ ಇಂದ ಎಪ್ಪುಗ ಈವೆಂಟ್ ಅದು ಪೂರ ಕಾರ್ಯಕ್ರಮ ನಡ್ತೊಂದು ಐನ್ ಬದ ಎಪ್ಪಗ ನಮ್ಮ ಇತ್ತೆ ಹೊಸ ಗದ್ದೆ ಎಂಜ ರಾಘವ ಪೂಜೆ ರಸ್ತೆಗೆ. ಸೊ ಇಂಚಿಗೆ ತೀರ್ತು ಪೋಯಾರ ಎಂಕ್ಲೊಂಡ ಧೀರಾಜಿನ ವೆಯ್ಟ್ ಮಾಡ್ದವಲ್ಲ ಕೇನ್ ಕಾರು ಇಟ್ಟೆ ಬರ್ಪೇರೆಂದು. ಸರಿ ಅದೇ ಪೋಯಿ ಉಕ್ಕನಿಕ್ಲ ವೀಡಿಯೋ ಅನ್ಪೆ ಗೈಸ್. ಓಕೆ ಸರಿ ಗೈಸ್. ಮೂಲೆ ರಿಸೆಪ್ಷನ್ ಆಪುನ ಸ್ಟೇಜ್ ಮೂಲೆ ಇಲ್ಲು ಮುಲ್ಪಾನಿ ಕಾರ್ ಮೂಲುಂಡು ಎಂಕಲ್ನ ಸೆಟ್ ಕನ್ಫ್ಯೂಸ್ ಆಂಡವರ ಪೂರ ಮೂಲು ಸ್ವಲ್ಪ ಪೂರ ಸಾಮ್ಯಾನ ಪೂರ ಪಾಡೊಂದುಲ್ಲೇರು ಪಿಲಾರ್ ಉಳಾಯ್ಡು ಅಗುವೆಲ್ಲ ಅಲ್ಪ ಪಿರಾವಡಿ పోయదా ಆಫ್ಟರ್ ಲಾಂಗ್ ಟೈಮ್ ಆತ ನಮಕ್ ಧೀರಜ್ ಬೈದೆ ಹಾಯ್ ಮಂಪ್ಲೆ ಧೀರಜ್ ಎಂಚಲ್ಲಾರ ಭಾರಿ ಅಪೂರ್ಪಡ ತಿಕ್ಕೊಂದಿಲ್ಲಾರ ಎಡ್ಡೆ ಲೇಟೆಸ್ಟ್ ಕ್ಯಾಮರಾ ಅಪ್ಡೇಟ್ ಆಗಿ ಬುಕ್ಕದ್ ನಮಕ್ ಧೀರಾಜಿ ಹೊಸ ಫುಟೇಜ್ ಫಸ್ಟ್ ಫುಟೇಜ್ ನೆತ್ತ ಎಂಚಾಪ ಧೀರಾಜಿ ಸೂಪರ್ ಅದ ಎಡ್ಡೆ ಬಿಜ ಸೆಟ್ ಆದಾರು ಯಾನ್ ಪಂಡು ನಾರ್ನ ಟೈಮ್ ತುಲಿ ಅರ್ಧ ಗಂಟೆ 4 ಗಂಟೆ ಲೇಟ್ ಅಲ್ಲ ಸ್ಟಾರ್ಟ್ ಆತ ನೂಕ ಧೀರಾಜಿ ಏನು ಫುಲ್ ಚಾವರಿಯಾರ ನಮ್ಮನೆ ಕೆಟ್ಟಿನಿ ಅಪ್ಪ ಗೊತ್ತನಲ್ಲ ಕುಡ್ಲ ಸ್ಟಾರ್ಟ್ ಆಗಿ ಗೈಸ್ ಸ್ಟಾರ್ಟ್ ಆಡತ್ತೆ ಮೂಲೆಯಿಂದ ನೆಟ್ಟೆ ಈವೆಂಟ್ ಬುಕ್ಕ ಪೂಜೆ ಅಲ್ಪ ಇತ್ತ ಪುರ ತೂಪವಲಿ. ಸೊ ದಾನಿ ಸಾತ್ವಿಕ ಆತೊಂಜಿ ಮೂಡ್ ಇಜ್ಜಿ ಬೊಲ್ಪೊಲ್ಪಿಗೆ ನಿದ್ರೆ ಅಂಚ ಇನಿ ಲಾಸ್ಟ್ ನಾನು ಸದ್ಯಕ್ಕೆ ಇಜ್ಜಿ. ಸೊ ಇನಿಕ್ ಲಾಸ್ಟ್ ಆಪನಿಗೆ ಒಂಜಿ ಈವೆಂಟ್ ನಾನೈತೆ ಈ ವೀಕ್ ಇಜ್ಜಿ ನೆಕ್ಸ್ಟ್ ವೀಕ್ ಎಸ್ ಇಜ್ಜಿ ಅಂಕ್ ಇಜ್ಜಿ ಅದಾನೆ ಎಂಕುಪ್ಪು ಗಡಿ ಈಗ ನಾವು ಕನ್ಯೆಯನ್ನು ಒಪ್ಪಿಸಿಕೊಡೋದು ಅದು ನಿನ್ನೆ ಮಾಡಿದ್ದಾರೆ ಅವರಲ್ಲಿ, ಆದರೂ ಇವರೆಲ್ಲ ಬಂದಿರಲಿಲ್ಲ. ಹಾಗೆ ನಾವು ಇವತ್ತು ಒಂದೇ ಮಾತಿನಲ್ಲಿ ಮುಗಿಸ್ಬಿಡುವ. ಹಾಗಾಗಿ ಒಂದು ಕನ್ಯೆಯನ್ನು ಮದುವೆ ಮಾಡಿ ಕೊಡುವಾಗ ನಾವು ಪೂರ್ವತಃ ಏನು ಮಾಡ್ತಿದ್ದೇವೆ ಅಂದರೆ 8 ವರ್ಷದಲ್ಲಿ ಮದುವೆ ಮಾಡ್ತಿದ್ದೇವೆ. ಅಷ್ಟ ವರ್ಷ ಅಥವಾ ಹೆಂಗನ್ಯ ಅಂತಿದ್ದದ್ದು ಈಗ ಅದು ಮಂತ್ರ ವ್ಯತ್ಯಾಸ ಆಗಿದೆ. ಪೂರ್ಣ ವರ್ಷ ಅಥವಾ ಹೆಂಗನ್ಯ ಎಷ್ಟು ವರ್ಷ ಆಗಿದೆ ಅಷ್ಟು. ಹಾಗಾಗಿ ಈಗ ಬಂದವರೆಲ್ಲ ಮುಟ್ಕೊಳ್ಳಿ ಆಯ್ತಾ. ಪೂರ್ಣ ವರ್ಷ ತ್ವಯಂಗನ್ಯ ಪುತ್ರವತ್ ಪಾಲಿತಮ್ಮಯ ಇದಾನಿಂ ತವ ಹಸ್ತಾಯ ದತ್ತಾ ಸ್ನೇಹೇನ ಪಾಲ್ಯತಾಂ. ವಧು ಪ್ರವೇಶಾಂಗ ನವಗ್ರಹ ಶಾಂತಿಗಳನ್ನು ಮಾಡಿಕೊಂಡು ವಧು ಪ್ರವೇಶ ಹೋಮಗಳನ್ನು ಮಾಡಿಕೊಂಡು ಈ ಕನ್ಯೆಯನ್ನು ಮನೆ ತುಂಬಿಸಿಕೊಂಡಿದ್ದೇವೆ. ಈ ಕನ್ಯೆಯನ್ನು ಮದುವೆ ಮಾಡಿ ಕೊಡುವಾಗ ನಮಗೆ ಎಷ್ಟು ಸಾಧ್ಯ ಉಂಟೋ ಆ ರೀತಿಯಲ್ಲಿ ಅನುಕೂಲಗಳನ್ನು ಅವಳಿಗೆ ಒದಗಿಸಿಕೊಟ್ಟು ನಾವು ದಾಂಪತ್ಯವನ್ನು ನಡೆಸಬೇಕು ಅಂತ ಲೆಕ್ಕ. ದಾಂಪತ್ಯ ಅಂದರೆ ಇವತ್ತು ನಾಳೆಗೆ ಮುಗಿಯುವಂಥದ್ದಲ್ಲ. ಮದುವೆ ಆದಂದಿನಿಂದ ಕೊನೆಯವರೆಗೆ ನಮಗೆ ಜೀವ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ನಾವು ದಂಪತಿಗಳು ಅಂತ ಲೆಕ್ಕ. ಹಾಗೆ ಮದುವೆ ಮಾಡುವಾಗ 10 ಜನ ಗೃಹಸ್ಥರು ಸೇರಿಸಿಕೊಂಡು ಹಿರಿಯರನ್ನು ಸೇರಿಸಿಕೊಂಡು ನಾವು ಮದುವೆ ಮಾಡೋದು. ಅವರು ಬಡಿಸ್ಬೋದು ನಾವು ಬಡಿಸ್ಬೋದು. ಆದರೆ ಹೆಂಡತಿ ಬಡಿಸುವಾಗ ಅದರಲ್ಲೊಂದು ಪ್ರೀತಿ ಅಂತ ಇರ್ತದೆ. ಅದು ಬಂದಾಗ ಮಾತ್ರ ಅದು
ಒಳ್ಳೆ ಇದಾಗುವಂಥದ್ದು. ಹಾಗಾಗಿ ಅಂಥ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ನೀವು, ನಿಮ್ಮ ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ಹಾಗೆ ಕುಟುಂಬದ ಹಿರಿಯರೆಲ್ಲ ಇದ್ದಾರೆ, ಇವರೆಲ್ಲ ಮಾರ್ಗದರ್ಶನದಿಂದ ಜೀವನ ಸುಗಮಯ ಆಗುವ ರೀತಿಯಲ್ಲಿ ಉಭಯ ಕಡೆಯ ಸಂಬಂಧ. ಇವತ್ತು ನಾವು ಅವರೊಂದು ಹೆಣ್ಣು ತಂದಲಿಗೆ ಮುಗಿಲಿಲ್ಲ. ಜೀವನ ಕಾಲ ಅಂದರೆ ಇವತ್ತಿನ ಜೀವನ ಕಾಲ ಎಷ್ಟು 120 ವರ್ಷ ಆಯುಷ್ಯ ಅಂತ ನಮಗೆ ಜಾತಕದಲ್ಲಿ ಇರ್ತದೆ. ಆದರೆ ಸಾಧ್ಯವಾಗುವಂಥದ್ದು ಎಷ್ಟು? ಇವತ್ತಿನ ಕಾಲ ಅಷ್ಟೇ, 75-80 ಮೇಲೆ ಯಾರೇ ಜೀವನ ಹೋಗುವುದಿಲ್ಲ. ಆದರೆ ಅಜ್ಜನಿಗೆ 85 ವರ್ಷ, ಸ್ವಲ್ಪ ಹಿರಿಯರು. ನಮ್ಮನ್ನು ಕೂಡ ಆಯುಷ್ಯವನ್ನು ಹೆಚ್ಚು ಮಾಡುವಂಥ ಒಂದು ಅವಕಾಶ ಅದರಿಂದ ಆಗ್ತದೆ. ಹಾಗಾಗಿ ಅಂತಹ ಒಂದು ಆಯುಷ್ಯವನ್ನು ಚೆನ್ನಾಗಿ ನಡೀಲಿಕ್ಕೆ ನಿಮಗೆ ದಾಂಪತ್ಯ ಜೀವನದಲ್ಲಿ ಸುಗಮಯವಾಗಿ ನೀವು ಈ ಹುಡುಗಿಯನ್ನು ಚೆನ್ನಾಗಿ ಸಂಭಾಳಿಸಿಕೊಂಡು ಹೋಗಬೇಕು ಅಂತ ಕನ್ಯಾದಾನ ಮಾಡಿಕೊಟ್ಟು ಇವರು ಹೇಳ್ತಾರೆ. ಅವರವರ ಜವಾಬ್ದಾರಿ ಅಂತೆಲ್ಲ ನಿನ್ನ ಜವಾಬ್ದಾರಿ. ಯಾಕಂದರೆ ಈ ಹುಡುಗಿಯ ಸರ್ವಸ್ವ ನಮ್ಮ ಕೈಯಲ್ಲಿದೆ. ಒಬ್ಬ ಹುಡುಗ ಅಂತ ಹೇಳಿದರೆ ವರ ಮತ್ತು ವಧು, ಇದರಲ್ಲಿ ವಧುವನ್ನು ವರಣಿಗೆ ಕೊಡುವಾಗ ವರಣಿಗೆ ಪೂರ್ಣ ಜವಾಬ್ದಾರಿ. ಏನಿದೆ ಒಳ್ಳೆಯ ಭವಿಷ್ಯದ ಒಂದು ಯೋಜನೆಯನ್ನು ಹಾಕ್ಕೊಳ್ಳಿ. ಅದರ ಒಳಗೆ ಕುಟುಂಬವನ್ನು ಬಿಡದೆ, ನೆಂಟರನ್ನು ಬಿಡದೆ ಚೆನ್ನಾಗಿ ರೀತಿಯಲ್ಲಿ ಜೀವನ ಮಾಡಿಸುವಂಥ ಭಾರ ನಿಮ್ಮದು. ಈ ಹುಡುಗಿಯನ್ನು ಚೆನ್ನಾಗಿ ನಡೆಸಿಕೊಳ್ಳಿ ಅಂತ ಹೇಳ್ತಾರೆ. ಏನು ಮಾಡಬೇಕು బ్లాగ్ కూడా ఉండదు అయితే విషింగ్ అవునుండు సో విషింగ్ కూడా వనసు కూడా అవునుండు లాంగ్ ಅದು ಎಂಕ್ಲು ತಿಕ್ಕೊಂದಿಲ್ಲ ಅಪ್ಡೇಟ್ಸ್ ಈವೆಂಟ್ ಆವಂದಿತ್ತು ಪೂಜೆ ಪೂರ ಡೈರೆಕ್ಟ್ ವಿಶಿಂಗ್ ಹೋಯ್ತು ವಿಶಿಂಗ್ వన్స్ కదా ఇంట్లో వన్స్ బిదాడుతున్నా సో వన్స్ మాత్రం ముగ్గుల వన్స్ బిదాడారు పోజ్ ఇంట్లో వన్స్ దుబ్బూరు ನೆಂಚಿನ ಕಡಲೆ కదా ಬಟಾಣಿ ನೆಂಚಿನ ಪನ್ನೀರ್ ವೆಜ್ಜಿನೇಸ್ ಕಾಸು ಒಂದು ಗಾಯ್ಸ್ ಇಂಕ್ಲು ಒನ್ಸ್ ಒಯ್ದ ಒನ್ಸ್ ಮಾಡ್ತದೆ ಬುಕ್ಕಣಿಗೆ ದಿಪ್ಪ ಕೂಡ ನೀವು ಪೋಸ್ ಡ್ರೆಸ್ ಅದು ಸೀದಾ ಪಿದಾಡ್ ನಮ್ಮಲ್ಲಿ ಬರ್ತದೆ ಸೀದಾ ಪುತ್ತೂರಿಗೆ. ಓಕೆ ಒಂದು ಈವೆಂಟ್ ಇದೆ ನಾವು ಪೋಯ್ತಾ ಬನ ಸಾಟಿಗೆ ಎಸ್ ಪೋಯ್ತಾ ನಮ್ಮ ಪ್ಯಾಕಪ್ ಏನು ಪ್ಯಾಕಪ್ ಅಂಡ್ ಸೊ ಇಂಕ್ಲು ಒಂಜಿ ರಡ್ಡು ಪೋಸ್ ಎತ್ತ ನಾನು ಪಿದಾಡ್ ನಾವು ಮುಲ್ಪಾರ್ದು ಅವಾರ್ನಾರ್ನ ಅಂಚೆನ ಕಾರು ಅಲ್ಪ ದಿತ್ತೆ ಎಕಡೆ ಬಲ್ಪುದಿನ ಅಲ್ಪ ಅಂಚಿ ಮೂಲ್ ದಿತ್ತೆ ಅಲ್ಪ ಗಾಡಿ ಬೇತೆ ಬರ್ಪುಣ ಅಂತ ಕಲ್ಲದ ಹೂವು ಅಲ್ಪ ದಿತ್ತೆ. ಸೊ ಅಟ್ ಪ್ರೆಸೆಂಟ್ ಏನು ಪಿಲಾರ್ ಡೂಲೈತೆ ಪಿಲಾರ್ ಸರಿ ನಮ್ಮ ಬರ್ತಿತ್ತೆ ಪಿದಾಡುವ ಆಂಡ್ ಗಂಟೆ 4:30 ಕಾಲಿನ ಗೈಸ್. ಓಕೆ ಪೋಯ್ ತಿಕ್ಕ ನೆಕ್ಸ್ಟ್ ಇವೆಂಟ್ ಇದೆ ಬಾಯ್ ಡಬಿಟ ಒಂದು ನಾನೇ ಪತಿಕ್ಕುನ ನೆಕ್ಸ್ಟ್ ಇವೆಂಟ್ ಚರಣ ಇತ್ತು ನಾನು ರಿಕ್ಷಾ ಬರೋದು ಮೂರು ಬ್ಲಾಕ್ ಅವನು. ಓಕೆ ಬಾಯ್ Bye. Support one play. ವಿನೋದಣ್ಣ ಬಾಯ್ ಬಾಯ್ ಇಲ್ಲಿ ಲಾಗ್ ಮಾಡೋದು ಅಂತ ಓಕೆ ಗೈಸ್ ಎಂಕ್ಲು ಮುಲ್ಪ ಬಿದ್ದೋಡ ನೆಕ್ಸ್ಟ್ ಪೋಸ್ಟ್ ವೆಡ್ಡಿಂಗ್ ರೆಡಿ ಆಯ್ತು. ಕಳ್ಳ ಓಕೆ ಎಂಕ್ಲು ಪಾಪ ಗೈಸ್ ಎಂಕ್ಲಿತ್ತೆ ಇಲ್ಲಾಗ പോകുന്നിಲ್ಲ ಎತ್ಯ. ಸೊ ಈ ವ್ಲಾಗ್ ಇಡ ಎಂಡ್ ಮಾಲ್ಪ ನೆಕ್ಸ್ಟ್ ವ್ಲಾಗ್ ತಿಕ್ಕುವ ಬಾಯ್ ಸಿ ದ ನೆಕ್ಸ್ಟ್ ವ್ಲಾಗ್ ಯಾ ಒಂಚೂರು ಲಾಂಗ್ ಟೈಮ್ ಮಸ್ತ್ ದಿನ ಲಾಂಗ್ ಪಾಡಂದಿಲ್ಲ ಕೆಲವೊಂದು ಮೀಟರ್ ಇತ್ತು ನಾವು ಪಾಡುವೆ ಒಬ್ಬರು ಅವಕಾಶ ದಿಕ್ಕು ನಾನು ಕಂಟಿನ್ಯೂಸ್ ಪಾಡು ಮತ್ತೆ ಸಪೋರ್ಟ್ ಒಂದು ಬ್ಲೆಜಲ್ಲಿ ಇಟ್ಲದ್ದು ಬಿಸಿ ಸೊ ಇದಕ್ಕೋಸ್ಕರ ವ್ಲಾಗ್ ಒಂಚೂರು ಗ್ಯಾಪ್ ಉಪ್ಪು ಈ ವ್ಲಾಗ್ ಇಡ ಎಂಡ್ ಮಂತಲ್ಲೇ ಟಾಟಾ ಸಿ ದ ನೆಕ್ಸ್ಟ್ ವ್ಲಾಗ್ ಬಾಯ್.